ಉಳ್ಳಾಲ ನಗರಸಭೆ ವ್ಯಾಪ್ತಿಯ 11ನೇ ವಾರ್ಡ್ ಮಿಲ್ಲತ್ ನಗರದಿಂದ ಬಂಡಿಕೊಟ್ಯ ಅಡ್ಡರಸ್ತೆ ಕಾಂಕ್ರೀಟೀಕರಣಕ್ಕೆ ಸಭಾಧ್ಯಕ್ಷ ಯುಟಿ ಖಾದರ್ ಅವರ ವಿಶೇಷ ಅನುದಾನ ಮಂಜೂರಾಗಿದ್ದು ಇದರ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಉಳ್ಳಾಲ ನಗರಸಭೆಯ ಅಧ್ಯಕ್ಷೆ ಶಶಿಕಲಾ ಶಂಕುಸ್ಥಾಪನೆ ನೆರವೇರಿಸಿದರು. ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಫಾರೂಕ್ ಉಳ್ಳಾಲ್ ಮಾತನಾಡಿ, ಉಳ್ಳಾಲದ ಪ್ರತಿಯೊಂದು ಮೂಲೆಯಲ್ಲೂ ಸೇವಂತಿಗುಡ್ಡೆಯ ತಟದಲ್ಲಿ ಕೋಟೆಪುರದ ಒಳಗೆ ಅದೇ ರೀತಿ ಕಲ್ಲಾಪು ಮಾರ್ಗ ತಲೆಯಲ್ಲಿ ಕಾಮಗಾರಿ ಮುಗಿದಿದೆ ಅಥವಾ ಪ್ರಗತಿಯಲ್ಲಿದೆ. ಇದು ಯುಟಿ ಖಾದರ್ ಅವರ ವಿಶೇಷತೆ. ಅವರು ಶಾಸಕರಾಗಿ ತಂದ ಅನುದಾನಕ್ಕಿಂತ 50 ಪಾಲು ಅನುದಾನವನ್ನು ಸ್ಪೀಕರ್ ಆಗಿ ಕ್ಷೇತ್ರಕ್ಕೆ ತಂದಿದ್ದಾರೆ. ಒಂದೇ ದಿನದಲ್ಲಿ ಕೋಟೆಪುರದಿಂದ ಬೋಳಾರಕ್ಕೆ 200 ಕೋಟಿ ಅನುದಾನ ತಂದಿದ್ದಾರೆಂದರೆ ಅವರ ಸಾಮರ್ಥ್ಯ ಮತ್ತು ಹಿಡಿತವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಎಂದರು. ಅದೇ ರೀತಿ ವಿವಿಧ ರೀತಿಯಲ್ಲಿ ಕಲ್ಲಾಪು ಮಾರ್ಗದಲ್ಲಿ ಎಲ್ಲಿ ಬೇಕಾದರೆ ಹೋಗಿ ಕಾಮಗಾರಿ ಅಲ್ಲಿ ಮುಗಿದಿದೆ ಅಥವಾ ಅದು ಆಗುತ್ತಾ ಇರ್ತದೆ. ಇದು ಪ್ರಗತಿಯಲ್ಲಿದೆ. ಇದು ಯುಟಿ ಖಾದರ್ ಒಂದು ವಿಶೇಷತೆ. ಅವರು ಶಾಸಕರಾದವರು, ಅವರು ಸ್ಪೀಕರ್ ಆದ ಮೇಲೆ ನಮ್ಮನ್ನು ಮರೆತರು, ನಮಗಿನ್ನು ನಾಯಕರಿಲ್ಲ ಅಂತ ಒಂದು ಭಾವನೆ ನಮ್ಮಲ್ಲಿತ್ತು. ಆದರೆ ಅವರು ಶಾಸಕರಾಗಿ ತಂದದ್ದಕ್ಕಿಂತ 50 ಪಾಲು ಹೆಚ್ಚು ಅನುದಾನವನ್ನು ಅವರ ಕ್ಷೇತ್ರಕ್ಕೆ ಉಳ್ಳಾಲಕ್ಕೆ ತಂದಿದ್ದಾರೆ ಅಂತ ಹೇಳಿದರೆ ಅದು ಎಷ್ಟು ದೊಡ್ಡ ವಿಷಯ ಅಂತ ನಾವು ಗಮನಕ್ಕೆ ತೆಗಿಬೇಕಾಗಿದೆ. ನೀವು ಹೇಳಿ 200 ಕೋಟಿ ರೂಪಾಯಿಯನ್ನು ಒಂದೇ ದಿನ ಸ್ಯಾಂಕ್ಷನ್ ಮಾಡಿ ಕೋಟೆಪುರದಿಂದ ಮಂಗಳೂರಿಗೆ ಹೋಗುವ ರಸ್ತೆಯ ಒಂದು ಕಾರ್ಯಕ್ರಮಕ್ಕೆ ಅವರು ಅನುದಾನ ಪಡೀತಾರೆ ಅಂತ ಹೇಳಿದರೆ ಅವರ ಸಾಮರ್ಥ್ಯ ಮತ್ತು ಅವರ ಆ ಒಂದು ಹಿಡಿತವನ್ನು ನಾವು ಮೆಚ್ಚಬೇಕಾಗ್ತದೆ. ದೇವರು ಅವರಿಗೆ ಆಯುರಾರೋಗ್ಯವನ್ನು ಕೊಡಲಿ. ನಮ್ಮ ಮುನ್ಸಿಪಾಲ್ಟಿಯವರು ಅವರ ಯಾವ ಬೇಡಿಕೆಯನ್ನು ಕೂಡ ಶಾಸಕರು ಹಿಂದೆ ತಳ್ಳಲಿಲ್ಲ. ಪ್ರಕಾಶ್ ಉಳ್ಳಾಲ್ ಮಾತನಾಡಿ, ಈ ರಸ್ತೆಯಿಂದ ಎಲ್ಲರೂ ನಡೆದಾಡುತ್ತಾರೆ. ಶಾಸಕರ ಮುತುವರ್ಜಿಯಿಂದ ಆದಷ್ಟು ಬೇಗ ಕೆಲಸ ಆಗಲಿ ಎಂದು ಹೇಳಿದರು. ಉಳ್ಳಾಲದ ನಾಗರಿಕರೆಲ್ಲರಿಗೂ ಅಭಿನಂದನೆ ಸೂಚಿಸುತ್ತಾ ಈ ಒಂದು ರಸ್ತೆ ಇವತ್ತೀಗ ಶಂಕುಸ್ಥಾಪನೆ ಆಗಿದೆ. ಈ ಒಂದು ರಸ್ತೆ ಆದ್ದರಿಂದ ಇಲ್ಲಿ ನಡೆಯುವಂಥ ಜನರಿಗೆಲ್ಲ ಎಲ್ಲ ವಿಧದ ಜನರು ಇದರಲ್ಲಿ ಹೋಗ್ತಾರೆ. ಇದರಲ್ಲಿ ಜಾತಿ ಭೇದ ಇಲ್ಲದೆ ಇಲ್ಲಿ ಕೆಲಸ ನಡೀತಾ ಇದೆ. ಯಾಕಂದರೆ ನಮ್ಮ ಇಲ್ಲಿಯ ಶಾಸಕರೇನಿದ್ದಾರೆ ಅವರ ಒಂದು ಮುತುವರ್ಜಿಯಿಂದ ಈ ಒಂದು ಕೆಲಸ ಆದಷ್ಟು ಬೇಗ ಆಗಲಿ ಅಂತ ಹಾರೈಸ್ತಾ, ಯಾಕಂದರೆ ಹಿಡಿದ ಕೆಲಸ ಎಲ್ಲೂ ಅಡೆತಡೆ ಆಗದೆ ನಿರಂತರವಾಗಿ ಸಾಗಿ ಆದಷ್ಟು ಬೇಗ ಈ ರಸ್ತೆಯನ್ನು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಕೊಡಬೇಕು ಅಂತ ಒಂದು ನನ್ನ ಮಾತನ್ನು ಮುಗಿಸ್ತೇನೆ. ಉಳ್ಳಾಲ ನಗರಸಭಾ ಉಪಾಧ್ಯಕ್ಷ ಸಪ್ನಾ ಹರೀಶ್ ಸಾಂದರ್ಭಿಕವಾಗಿ ಮಾತನಾಡಿದರು. ಉಳ್ಳಾಲ ನಗರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಅಶ್ರಫ್, ಸದಸ್ಯರಾದ ಅಜೀಜ್, ಯುಟಿ ಸೋಷಿಯಲ್ ಕ್ಲಬ್ ಅಧ್ಯಕ್ಷ ನಜೀರ್ ಬಾರ್ಲಿ, ಕಾಂಗ್ರೆಸ್ ಮುಖಂಡ ರಫೀಕ್, ರಹೀಂ ಮಿಲ್ಲತ್ ನಗರ, ಉದ್ಯಮಿ ನವಾಜ್, ಅಮೀರ್, ಆಶಿಫ್ ಮಿಲ್ಲತ್ ನಗರ, ಸತೀಶ್ ಉಳ್ಳಾಲ್ ಮೊದಲಾದವರು ಉಪಸ್ಥಿತರಿದ್ದರು. ಮಿಲ್ಲತ್ ನಗರ ಮಸೀದಿ ಅಧ್ಯಕ್ಷ ಖಲೀಲ್ ಮಿಲ್ಲತ್ ನಗರ ದುವಾ ನೆರವೇರಿಸಿದರು. ನಗರಸಭಾ ಸದಸ್ಯ ಯುಎ ಇಸ್ಮಾಯಿಲ್ ಕಾರ್ಯಕ್ರಮವನ್ನು ನಿರೂಪಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ಯಾವ ಲೇಟ್ ಆಗಿ ಈ ಫರ್ನಿಚರ್ ಹೆಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ್ ದಾಲ್ ದೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ